ಮಂಗಳೂರಿಂದ ಬರುವಾಗ ಈ ದೊಡ್ಡ ಸರ್ಕಲ್ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗದಾಗೆ ವೆಹಿಕಲ್ ಪಾಸ್ ಆಗುವಂಥ ವ್ಯವಸ್ಥೆಗೆ ಕೂಡ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ. ಇನ್ನು ಹೆಚ್ಚಿನ ಅನುದಾನ ಈಗ ನೆಕ್ಕಿಲಾಡಿಯಿಂದ ಉಪ್ಪಿನಂಗಡಿವರೆಗೆ ಅನುದಾನವು ಕೂಡ ಸ್ಯಾಂಕ್ಷನ್ ಆಗಿ ಟೆಂಡರ್ಗೆ ಹೋಗಿದೆ. ಒಟ್ಟು 49 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ. ಆರು ತಿಂಗಳಲ್ಲಿ ಪುತ್ತೂರು ಉಪ್ಪಿನಂಗಡಿ ಪೂರ ಸ್ಟಿಚ್ಚನ್ನು 4 ಲೈನ್ ಮಾಡಿ ಇನ್ನು 30 ವರ್ಷಕ್ಕೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಮಾಡ್ತೇವೆ. ನೀವು ಓಟು ಕೊಡಲಿಕ್ಕೆ ಹೇಳಿ, ಅಭಿವೃದ್ಧಿ ನಾವು ಮಾಡ್ತೇವೆ. ಪುತ್ತೂರು ಹೇಗೆ ಮಾಡಬೇಕು ಅಂತ ನಾವು ತಿಳಿಸ್ಕೊಡ್ತೇವೆ, ನಿಮಗೆ ತೋರಿಸಿಕೊಡ್ತೇವೆ. ನೋಡಿ, ಅಭಿವೃದ್ಧಿ ಆದರೆ ಓಟು ಕೊಡಲಿಕ್ಕೆ ಹೇಳಿ ಸರ್. ಹೆಚ್ಚಿಗೆ ಮಾಡಬೇಕು. ಸರ್ಕಾರ ಜಾಗೇನು ಪೂರಾ ಒಂದು ಪಬ್ಲಿಕ್ ಯೂಸ್ ಕೊಡಬೇಕು. ಇಲ್ಲಿಂದ ಹೋಗ್ಬೇಕು ಟ್ರೈನ್ ಅಂದರೆ ನಮಗೆ ಗಾಡಿ ಗೊತ್ತಿದಾಗ ಅಲ್ಪಂತ ಶಾರ್ಟ್ ಮಲ್ಪೇ ಅಲ್ಲ ಕಾಂಕ್ರೀಟ್ ಕಮ್ಮಿ ಬರ್ತಿಲ್ಲ ನಮ್ಗೆ ದುಡ್ಡು ಬರ್ಪಡ ಬೈಕ್ ಬಾಕಿ ಅಲ್ಪ ಬಾಕಿ ಒಂದು ಶಾರ್ಟ್ ದಿಸ್ ಹ್ಯಾಸ್ ಟು ಬಿ ಪ್ರಾಪರ್. ಉಪ್ಪಿನಂಗಡಿ ಹೋಗುವಂಥ 4 ಲೈನ್ ರಸ್ತೆ ಏನಿದೆ ಅದನ್ನು ಈಗ ಬುಳುವಾರಿನಲ್ಲಿ ನಗರಸಭೆಯ ಕಟ್ಟಡ ಇತ್ತು, ಅದನ್ನು ಡೆಮೊಲಿಷ್ ಮಾಡುವಂಥ ಕೆಲಸವನ್ನು ಮಾಡಿದ್ದೇವೆ. ಇನ್ನು ಕೆಲವು ಶೌಚಾಲಯಗಳಿದೆ, ಕೆಲವು ಚಿಕ್ಕ ಗೂಡಂಗಡಿಗಳಿದೆ, ಅದನ್ನೆಲ್ಲ ತೆರವುಗೊಳಿಸುವಂಥ ಕೆಲಸವನ್ನು ನಾವು ಮಾಡ್ತೇವೆ. ಈ ಭಾಗದಲ್ಲಿ ಇನ್ನು 25-30 ವರ್ಷಕ್ಕೆ ಮಂಗಳೂರಿನಿಂದ ಬರುವಾಗ ಇಲ್ಲಿ ಯಾವುದೇ ಅಡಚಣೆಗಳಾಗಬಾರ್ದು. ಈಗಲೇ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ. ಸೋಮವಾರ ಬಾಕಿ ದಿವಸ ಶಾಲಾ ಮಕ್ಕಳು ಕಾಲೇಜಿಗೆ ಹೋಗುವ ಸಮಯದಲ್ಲಿ ಇಲ್ಲಿ ಹೋಗಲಿಕ್ಕೆ ಆಗೋದಿಲ್ಲ. ಈಗಲೂ ನೀವು ನೋಡಿ ಯಾವ ರೀತಿ ಇಲ್ಲಿ ಟ್ರಾಫಿಕ್ ಜಾಮ್ ಆಗ್ತದೆ ಅಂತ ನಿಮಗೆ ಗೊತ್ತಿರ್ಬೋದು. ಅದಕ್ಕೆಲ್ಲ ಪರಿಹಾರ ಕೊಡೋ ಮುಖಾಂತರ 4 ಲೈನ್ ರಸ್ತೆಯನ್ನು ಮಾಡಿ, ಈ ಮೊದಲು ಇಲ್ಲಿ 10 ಮೀಟರ್ಸ್ ರಸ್ತೆ ಯೋಜನೆಯನ್ನು ಒಂದು ಪ್ಲ್ಯಾನನ್ನು ಮಾಡಿದರು, ಅದನ್ನು ತೆಗೆದಿದ್ದೀವಿ. 4 ಲೈನ್ ಮಾಡ್ತೀವಿ. ಇಲ್ಲಿ ಸರ್ಕಲನ್ನು ಕೂಡ ಹಾಗೆ ಎಲ್ಲರ ಗಮನ ತೆಗೆದುಕೊಂಡು ಯಾರ್ಯಾರು ಸರ್ಕಾರಿ ಜಾಗದ ಹೊರಗಡೆ ಬಂದು ಶೀಟ್ಗಳನ್ನು ಹಾಕ್ಕೊಂಡಿದ್ದಾರೆ ಅವರು ದಯಮಾಡಿ ಅವ್ರ ಹತ್ರ ವಿನಂತಿ ಮಾಡಿಕೊಂಡಿದ್ದಾರೆ, ಸಾರ್ವಜನಿಕರಿಗಾಗಿ ಅದನ್ನು ತಾವು ತೆರವುಗೊಳಿಸಿ ನಮ್ಮ 4 ಲೈನ್ ರಸ್ತೆಗೆ ಅನುವು ಮಾಡಿ ಕೊಡಬೇಕು. ಪುತ್ತೂರಿನ ಅಭಿವೃದ್ಧಿ ಆಗಬೇಕು. ನಗರ ಒಳ್ಳೆಯ ರೀತಿಯಲ್ಲಿ ಆದರೆ ನಿಮಗೂ ಒಳ್ಳೆಯದಾಗ್ತದೆ, ನಿಮ್ಮ ವ್ಯಾಪಾರಗಳು ಅಭಿವೃದ್ಧಿ ಆಗ್ತದೆ, ಜನರಿಗೂ ಉಪಕಾರ ಆಗ್ತದೆ, ನಗರ ಅಭಿವೃದ್ಧಿ ಆಗ್ತದೆ. ಆ ದೃಷ್ಟಿಕೋನದಿಂದ ಈಗ ಎಲ್ಲ ನಾವು ಮತ್ತು PWD ಅಧಿಕಾರಿಗಳು ಸ್ಥಳ ಪರಿಶೀಲನೆಯನ್ನು ಮಾಡಿದ್ದೇವೆ. ಯಾವ ರೀತಿ ಇಲ್ಲಿ ಮೊದಲನೇ ಸರ್ಕಲು ಡೆವಲಪ್ ಆಗಬೇಕು, ಅನಂತರ ಬುಳುವಾರು ಸರ್ಕಲ್ ಯಾವ ರೀತಿ ಆಗಬೇಕು, 4 ಲೈನ್ ಆ ಕಡೆ ಈ ಕಡೆ ಸರಿಯಾದ ಜಾಗಗಳು ಬೇಕು. ಮಂಗಳೂರಿಂದ ಬರುವಾಗ ಈ ದೊಡ್ಡ ಸರ್ಕಲ್ ಇಲ್ಲಿ ಒಂದು ಸ್ವಲ್ಪ ಟ್ರಾಫಿಕ್ ಜಾಮ್ ಆಗದಾಗೆ ವೆಹಿಕಲ್ ಪಾಸ್ ಆಗುವಂಥ ವ್ಯವಸ್ಥೆಗೆ ಕೂಡ ಯೋಜನೆಯನ್ನು ಹಾಕ್ಕೊಂಡಿದ್ದೀವಿ.
ಮುಂದಿನ 2-3 ತಿಂಗಳಲ್ಲಿ ಇದನ್ನೆಲ್ಲ ಇಂಪ್ಲಿಮೆಂಟ್ ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಇವಾಗಲೇ ಮೊನ್ನೆ 13 ಕೋಟಿ ರೂಪಾಯಿ ಇನ್ನೂ ಹೆಚ್ಚಿನ ಅನುದಾನ ಈಗ ನೆಕ್ಕಿಲಾಡಿಯಿಂದ ಉಪ್ಪಿನಂಗಡಿವರೆಗೆ ಅನುದಾನವು ಕೂಡ ಸ್ಯಾಂಕ್ಷನ್ ಆಗಿ ಟೆಂಡರಿಗೆ ಹೋಗಿದೆ. ಆನಂತರ ಒಂದು 2.5 ಕೋಟಿ ಸ್ಮಾಲ್ ಸ್ಟ್ರಕ್ಚಿಗೆ ಅದನ್ನು ಇಟ್ಕೊಂಡಿದ್ದೀವಿ. ಒಟ್ಟು 49 ಕೋಟಿ ರೂಪಾಯಿಯಲ್ಲಿ ಈ ರಸ್ತೆಯನ್ನು ಅಭಿವೃದ್ಧಿ ಮಾಡಲಿಕ್ಕೆ ಆಗ್ತದೆ. ಮನೆ ತೆರವಿಗೆ ಹಾಗೆ ಏನಾದರೂ ಯಾವುದಾದ್ರು ಕಟ್ಟಡ ತೆರವಿಗೆ ಆಕ್ಷೇಪಗಳಿದ್ವು? ಕಟ್ಟಡ ತೆರವಿಗೆ ಸ್ವಲ್ಪ ಇಲ್ಲಿ ನಗರಸಭೆಯದ್ದು ಆಕ್ಷೇಪಣೆಗಳಿತ್ತು. ಅದನ್ನೆಲ್ಲ ತಳ್ಳಿ ಹಾಕಿ ನಾವು ಡೆವಲಪ್ಮೆಂಟಿಗೆ ಮಾಡುವಂಥ ಕೆಲಸ. ಡೆವಲಪ್ಮೆಂಟ್ ಮಾಡುವಾಗ ನಾವು ಕೆಲವು ಸ್ಟ್ರಾಂಗ್ ಡಿಸಿಷನ್ಸ್ ಆಗಬೇಕಾಗ್ತದೆ. ಅದನ್ನೆಲ್ಲ ಕೇಳ್ಕೊಂಡಿದ್ದಕ್ಕೆ ಡಿ ಸಿ ಅವರು ಅನುಮತಿಯನ್ನು ಕೊಟ್ಟಿದ್ದಾರೆ. ತೊಂದರೆ ಎಲ್ಲ ಅಭಿವೃದ್ಧಿ ಮಾಡ್ಬೋದು ಅಂತ ಕೊಟ್ಟಿದ್ದಾರೆ. ಅದನ್ನು ಮಾಡುವಂಥ ಕೆಲಸವನ್ನು ಮಾಡಿ ಇನ್ನೊಂದು 2 ಮನೆಯವರದ್ದು ಅಡಚಣೆಗಳಿದೆ. ಅದಕ್ಕೆ ಅವ್ರ ಹತ್ರ ಮನವನ್ನು ಒಲಿಸಿ ಅಭಿವೃದ್ಧಿಗೆ ಪೂರಕವಾಗಿ ಅವರ ಸಹಕಾರವನ್ನು ಪಡ್ಕೊಂಡು ಯಾವ ರೀತಿ ಕಾನೂನಾತ್ಮಕವಾಗಿ ಮಾಡಬೇಕಾ ಅಲ್ಲಿ ಕಾನೂನಾತ್ಮಕವಾಗಿ ಮಾಡ್ತೀವಿ. ಯಾವ ರೀತಿ ಅವರನ್ನು ಸಮಾಧಾನವಾಗಿ ಅವರಿಗೆ ಪರಿಹಾರವನ್ನು ಕೊಡುವ ಮುಖಾಂತರ ಅವರಿಗೆ ಒಂದು ಸಬ್ ರಿಜಿಸ್ಟರ್ ರೇಟ್ನ 3 ಪಾಲು ಹಣವನ್ನು ಕೊಡುವಂಥ ಕೆಲಸವನ್ನು ಮಾಡ್ತೀವಿ. ಆದರೂ ಬಿಡಿರುವುದಿಲ್ಲ ಅಂತ ಹೇಳಿದ್ರೆ ಕಾನೂನಾತ್ಮಕವಾಗಿ ಯಾವ ರೀತಿ ಮಾಡಬೇಕು ಅದನ್ನು ಮಾಡಿ ಅಭಿವೃದ್ಧಿ ಕೆಲಸವನ್ನು ಮಾಡ್ತೇವೆ. ಕಂಪ್ಲೀಷನ್ಗೆ ಇನ್ನೊಂದು 6 ತಿಂಗಳಲ್ಲಿ ಪುತ್ತೂರು ಉಪ್ಪಿನಂಗಡಿ ಪೂರ ಸ್ಟ್ರೆಚ್ಚನ್ನು 4 ಲೈನ್ ಮಾಡಿ ಇದು ಕೂಡ ಮಾಡ್ತೀವಿ. 2 ಸರ್ಕಲ್ಗಳನ್ನು ಕೂಡ ಅಭಿವೃದ್ಧಿ ಮಾಡುವಂಥ ಕೆಲಸ. ಇಲ್ಲಿನ ಕೆಲಸ 3 ತಿಂಗಳಲ್ಲಿ ಕಂಪ್ಲೀಟ್ ಮಾಡಬೇಕು. 3 ತಿಂಗಳಲ್ಲಿ ಇದನ್ನು ಕಾಂಕ್ರೀಟೀಕರಣ ಕಂಪ್ಲೀಟ್ ಮಾಡಿ ಜುಲೈಗೆ. ಅಂದರೆ ಕಾಂಕ್ರೀಟ್ ಆದ್ದರಿಂದ ಮಳೆಗಾಲ ಏನು ತೊಂದರೆ ಆಗೋದಿಲ್ಲ. ಬಿಟ್ಟಾಗ ಶೀಟ್ ಹಾಕ್ಕೊಂಡು ಮಾಡಲಿಕ್ಕೆ ಆಗ್ತದೆ. ಡಾಮರೀಕರಣ ಆದರೆ ಮಾತ್ರ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ನಾವು ಪೂರ್ತಿ ಕಾಂಕ್ರೀಟೀಕರಣವನ್ನು ಮಾಡುವಂಥ ಕೆಲಸವನ್ನು ಮಾಡ್ತೇವೆ. ಯಾಕಂದರೆ ಪುನಃ ಡಾಮರ್ ಹೋಗೋದು, ನೀವು ಮಾಧ್ಯಮದವರು ಬೈಯೋದು, ಜನ ಬೈಯೋದು, ಇನ್ನು 30 ವರ್ಷಕ್ಕೆ ಯಾವುದೇ ತೊಂದರೆ ಇಲ್ಲದ ರೀತಿಯಲ್ಲಿ ಮಾಡ್ತೇವೆ. ನೀವು ಓಟು ಕೊಡಲಿಕ್ಕೆ ಹೇಳಿ, ಅಭಿವೃದ್ಧಿ ನಾವು ಮಾಡ್ತೇವೆ. ಪುತ್ತೂರು ಹೇಗೆ ಮಾಡಬೇಕು ಅಂತ ನಾವು ತಿಳಿಸ್ಕೊಡ್ತೇವೆ, ನಿಮಗೆ ತೋರಿಸಿಕೊಡ್ತೇವೆ. ತಿಳಿಸ್ಕೊಡೋದು ಮಾತ್ರ ಅಲ್ಲ, ಮುಂದಿನ 2 ವರ್ಷದಲ್ಲಿ ಪುತ್ತೂರು ಯಾವ ರೀತಿ ಆಗ್ತದೆ ಅಂತ ನಾವು ಹೇಳ್ತೇವೆ. ನೋಡಿ, ಅಭಿವೃದ್ಧಿ ಆದರೆ ಓಟು ಕೊಡಲಿಕ್ಕೆ ಹೇಳಿ ಸ್ವಾಮಿ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್ 25 ವರ್ಷಗಳಿಂದ ನಂಬಿಕೆ, ಗುಣಮಟ್ಟದೊಂದಿಗೆ ವಿಶ್ವಾಸಾರ್ಹ ಸೇವೆ. ಒಂದೇ ಸೂರಿನಡಿ ಅತ್ಯಂತ ಕಡಿಮೆ ಬೆಲೆಗೆ ಗುಣಮಟ್ಟದ ವಸ್ತುಗಳು. ಎಲೆಕ್ಟ್ರಾನಿಕ್ಸ್, ಪ್ಲಂಬಿಂಗ್, ಹಾರ್ಡ್ವೇರ್, ಹೋಮ್ ಅಪ್ಲಯನ್ಸಸ್, ಸ್ಯಾನಿಟರಿ, ಎಲ್ಇಡಿ ಲೈಟ್ಸ್. ನವರತ್ನ ಎಲೆಕ್ಟ್ರಿಕಲ್ ಅಂಡ್ ಪ್ಲಂಬಿಂಗ್, ಸಚಿನ್ ಟ್ರೇಡರ್ಸ್ನ ಮುಂಭಾಗ, ಮುಖ್ಯ ರಸ್ತೆ, ದರ್ಬೆ, ಪುತ್ತೂರು. ಸಂಪರ್ಕಿಸಿ 9003814451 994552191 990178461.